ವಕೀಲ ಜಗದೀಶ್ ಅವರ ಪುತ್ರ ಮತ್ತು ಆಪ್ತರ ಮೇಲೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಘಟನೆಯ ಕುರಿತು ಫೇಸ್ಬುಕ್ ಲೈವ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿರುವ ವಕೀಲ ಜಗದೀಶ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ ಪಂತ್, ಡಿಜಿಪಿ ಪ್ರವೀಣ್ ಸೂದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗನಿಗೆ ಏನಾದರೂ ಆದರೆ ನಿಮ್ಮ ಖಾಕಿ ಸಮವಸ್ತ್ರ ಬಿಡಿಸದೆ ಬಿಡಲ್ಲ. ಕೋರ್ಟ್ ಆವರಣದಲ್ಲಿ ಒಬ್ಬ ನ್ಯಾಯವಾದಿ ಮಗನ ಮೇಲೆ ಹಲ್ಲೆ ನಡೆದಿದೆ ಅಂದ್ರೆ ಇದೇನಿದು ಗೂಂಡಾ ರಾಜ್ಯನ? ಮೊದಲು ರಾಜೀನಾಮೆ ತೆಗೆದುಕೊಂಡು ಮನೆಗೆ ಹೋಗಿ, ಇಲ್ಲವೇ ನಾನೇ ನಿಮ್ಮ ಸಮವಸ್ತ್ರ ಬಿಚ್ಚಿಸುತ್ತೇನೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಐಪಿಸಿ ಅಧಿಕಾರಿ ರವಿ ಡಿ ಚನ್ನಣ್ಣವರ್ ಅವರ ಮೇಲಿನ ಆರೋಪ ಕುರಿತ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆ ಅರ್ಜಿ ವಿಚಾರಣೆ ಇತ್ತು ಎನ್ನಲಾಗಿದೆ. ಅರ್ಜಿ ವಿಚಾರಣೆ ಮಧ್ಯಾಹ್ನಕ್ಕೆ ಮುಂದೂಡಿದ್ದು, ಈ ವೇಳೆ ನ್ಯಾಯಾಲಯದ ಆವರಣದಲ್ಲಿ ವಕೀಲ ಜಗದೀಶ್ ಅವರ ಮಗನ ಮೇಲೆ ಹಲ್ಲೆ ನಡೆದಿದೆ ಎನ್ನಲಾಗಿದೆ. ಮಾತ್ರವಲ್ಲ, ಜಗದೀಶ್ ಆಪ್ತರ ಮೇಲೂ ಹಲ್ಲೆ ನಡೆದಿದ್ದು, ಕೋರ್ಟ್ ಆವರಣದಲ್ಲಿ ಈ ಘಟನೆ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ನನ್ನ ಮಗನ ಮೇಲೆ ಹಲ್ಲೆ ನಡೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪೊಲೀಸರು ಸಮವಸ್ತ್ರ ಧರಿಸಿದ ಗೂಂಡಾಗಳು. ಮಗನಿಗೆ ಏನಾದರೂ ಆದ್ರೆ ನಾನು ಬಿಡುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. 40 ಜನರ ಮೇಲೆ ಹಲ್ಲೆ ಆಗಿದೆ, ಫುಟೇಜ್ ಇದೆ. ನಾನು ಈ ವಿಚಾರವನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಇದೇ ವೇಳೆ ಕಿಡಿಕಾರಿದ್ದಾರೆ. ಘಟನೆಯ ಸಂಬಂಧ ಗಾಯಾಳು ಪುತ್ರನ ವೈದ್ಯಕೀಯ ವರದಿ ಆಧರಿಸಿ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ರೌಡಿಗಳ ಕೈಲಿ ಎದುರಿಸ್ತೀಯಾ? ನೆನ್ನೆ ನೀನು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಕ್ ಹೋದ್ರೆ ಬೋಳಿ ಮಗ ನೀನು ಆ ಗೂಂಡಾ ಅಡ್ವೊಕೇಟ್ಗಳಿಗೆ ಹೈರ್ ಮಾಡಿಕೊಂಡು ನನ್ನ ಮಗನನ್ನ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನನ್ನ ಮಗನ ಮೇಲೆ. ಲೇ IPS, ನೀನು ಬದುಕ್ತೀಯನೋ? ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆದ್ರೆ ನೀನು ಬದುಕ್ತೀನೋ IPS? ನೀನೇನೋ ಮಾಧ್ಯಮನ ಕೊಂಡ್ಕೊಂಡ್ಬಿಟ್ರೆ ಲೈ ನೀನ್ ಯಾವನೋ? ನೀನ್ ನಮ್ಮ ಏನೋ ಸಂವಿಧಾನಕ್ಕಿಂತ ದೊಡ್ಡದವನೇನೋ ನೀನು IPS? ನೀನು ಲೇ IPS, ನನ್ನ ಸಂವಿಧಾನಕ್ಕಿಂತ ದೊಡ್ಡದವನ ನೀನು? ಲೈ ನಿನ್ನ ಗಾನ ನಾನು ಹ್ಯಾಂಡ್ ಕಫ್ಸ್ ಹಾಕ್ಸಿಲ್ಲ, ಈ ಶಿವನೇ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ ನೋಡಿ, ಈ ಶಿವ ಇಲ್ಲ, ನಾನು ನಿನಗೆ ಹ್ಯಾಂಡ್ ಕಫ್ಸ್ ಹಾಕಿಲ್ಲ, ನೀನು ನಾಶವಾಗಿ ಹೋಗಿಲ್ಲ. ನಿನಗೆ ಗಾಂಡು ನನ್ನ ಮಗ, ನೀನು ನನ್ಗೆ ಡಿಫೆನ್ಸ್ ಆಗಬೇಕು ಅಂದ್ರೆ ಕಾನೂನು ರೀತಿ ಹೋರಾಟ ಮಾಡು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.